ಕರಾವಳಿಯ ಹೆಮ್ಮೆಯ ಗಂಡುಕಲೆ ಯಕ್ಷಗಾನ. ಯಕ್ಷಗಾನಕ್ಕೆ ಮೂಲ ಪ್ರೇಕ್ಷಕರು ಅಂದ್ರೆ ಕೊರಗ ಜನಾಂಗ. ಯಕ್ಷಗಾನದ ಮೂಲ ಪ್ರೇಕ್ಷಕರಿಗೆ ಮೂಲ ಸ್ವರೂಪವನ್ನು ಉಣಬಡಿಸಿ ಕೊರಗ ಜನಾಂಗಕ್ಕೆ ಯಕ್ಷ ಕಲೆಯಲ್ಲಿ ತೊಡಗಿಸಿಕೊಳ್ಳುವ ಹೊಸ ಪ್ರಯತ್ನ ಕೊರಗರ ಚಾವಡಿ ಮಕ್ಕಳ ಮನೆಯಲ್ಲಿ ನಡೆಯಿತು. ಮಂದ ಬೆಳಕಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ನಡೆದ ಈ ಸಾಂಪ್ರದಾಯಿಕ ಪ್ರಯೋಗ ಗತಕಾಲದ ದಿನಗಳ ವೈಭವದ ಪರಿಚಯ ಮಾಡಿಕೊಟ್ಟಿತು. ದಾರಿಯುದ್ದಕ್ಕೂ ಸಾಲು ಪ್ರಕೃತಿಯ ನಡುವೆ ದೊಂದಿ ಬೆಳಕಿನ ಮಂದ ಬೆಳಕು. ರಾತ್ರಿ ಕತ್ತಲಿಗೆ ಕೊರಗ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಬುಟ್ಟಿ ಟೋಲು ಪ್ರದರ್ಶನ, ರಂಗೇರಿಸುವ ಬಡಗು ತಿಟ್ಟಿನ ಯಕ್ಷ ನರ್ತನ. ಹೀಗೊಂದು ಯಕ್ಷ ಪ್ರಯೋಗ ನಡೆದಿದ್ದು ಕುಂದಾಪುರದ ಕುಂಬಾಶಿ ಕೊರಗರ ಮಕ್ಕಳ ಮನೆಯಲ್ಲಿ. ಬಾರ್ಕೂರು ಹುಭಾಷಿಕ ಕೊರಗರ ವೇದಿಕೆ ವತಿಯಿಂದ ಬಡಗುತಿಟ್ಟಿನ ಅತಿಥಿ ಕಲಾವಿದರು ಧ್ರುವ ಚರಿತ್ರೆ ಪ್ರಸಂಗದ ಮೂಲಕ ಪ್ರಕೃತಿಯ ಮಡಿಲಿನಲ್ಲಿ ವಿಶಿಷ್ಟ ದೊಂದಿ ಬೆಳಕಿನ ಯಕ್ಷಗಾನವನ್ನ ಪ್ರದರ್ಶಿಸಿದ್ರು. ದಶಕಗಳ ಹಿಂದೆ ಗ್ರಾಮೀಣ ಪ್ರದೇಶದ ಹಾಡಿನಲ್ಲಿ ನಡೆಯುತ್ತಿದ್ದ ಈ ಯಕ್ಷ ಪ್ರಯೋಗ ಮೂಲ ನಿವಾಸಿಗಳ ಜೊತೆ ನೆರೆದ ಯಕ್ಷ ಪ್ರಿಯರಿಗೂ ಮುದ ನೀಡಿತು. ಈ ದೊಂದಿ ಬೆಳಕಿನ ಯಕ್ಷಗಾನ ಮಾಡುವ ಉದ್ದೇಶ ಏನಿತ್ತು ಅಂದ್ರೆ ನಮ್ಮ ಮಕ್ಕಳಿಗೆ ಈ ಒಂದು ದೊಂದಿ ಬೆಳಕಿನ ಯಕ್ಷಗಾನ ತೋರಿಸಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಜೊತೆಗೆ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇವೆ ನಾವು, ಹಾಗಾಗಿ ನಮ್ಮ ಮಕ್ಕಳು ಸದಾ ಸಕ್ರಿಯವಾಗಿರ್ತಾರೆ ಅನ್ನೋ ಉದ್ದೇಶಕ್ಕೆ ಇದನ್ನು ಮಾಡಿದ್ದೇವೆ. ಈಗ ನಾವು ಇಲ್ಲಿ ಈ ಒಂದು ದೊಂದಿ ಬೆಳಕಿನ ಯಕ್ಷಗಾನವನ್ನು ಮಾಡುವಾಗ ಪ್ರಕೃತಿಯನ್ನು ಹಾಳು ಮಾಡದೆ ಅದನ್ನು ಹಾಗೇ ಇಟ್ಟುಕೊಂಡು ಅದರ ಜೊತೆಯಲ್ಲೇ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಕೃತಿಯ ನಡುವೆ ಅಪ್ಪಟ ಗಿಡಮರಗಳ ಇಕ್ಕೆಲಗಳಲ್ಲಿ ಇರಿಸಿದ್ದ ದೊಂದಿಗಳ ಧ್ರುವನ ರಾಜ್ಯ ವೈಭವದ ಜೊತೆಗೆ ಬೇಡರ ನೃತ್ಯ, ವಿಶಿಷ್ಟ ಪೇಟೆಯ ಯಕ್ಷ ದೃಶ್ಯದಲ್ಲಿ ಕರಾವಳಿಯ ಹಿರಿಯ ಹವ್ಯಾಸಿ ಕಲಾವಿದರ ಜೊತೆಗೆ ಯಕ್ಷ ಹೆಜ್ಜೆಯ ದಾಪುಗಾಲು ಇಡುತ್ತಿದ್ದ ಪುಟ್ಟ ಮಕ್ಕಳ ಕುಣಿತ ನೆರೆದ ಪ್ರೇಕ್ಷಕರ ಚಪ್ಪಾಳೆ ಕಿಟ್ಟಿಸಿತ್ತು. ವೇದಿಕೆಯ 4 ದಿಕ್ಕಿನಲ್ಲಿ ದೊಂದಿಗಳನ್ನ ಅಳವಡಿಸಲಾಗಿತ್ತು. ಕಣ್ಣಿಗೆ ಹಿತವಾಗುವ ಮಂದ ಬೆಳಕಿನ ನಡುವೆ ಮಕ್ಕಳ ಮನೆಯ ಚೆಂಡೆ ಕಲಾವಿದ ಪೂರ ಸುದೀಪನ ಚೆಂಡೆ ವಾದನದ ಎಂಟ್ರಿ ಅಂತೂ ಕೊರಗ ಮಕ್ಕಳನ್ನ ಯಕ್ಷ ಲೋಕಕ್ಕೆ ಕಾಲಿಡುವಂತೆ ಮಾಡಿದ್ದು ಸತ್ಯ. ಹಿರಿಯ ಕಲಾವಿದರು ಕೂಡ ದೊಂದಿ ಯಕ್ಷ ಪ್ರಯೋಗದಲ್ಲಿ ಭಾಗವಹಿಸಿದ್ದು ಯಕ್ಷ ಪ್ರಿಯರಿಗೆ ಖುಷಿ ಕೊಟ್ಟಿತು. ಇವತ್ತಿನ ಕಾನ್ಸೆಪ್ಟ್ ಪ್ರಕಾರ ದೊಂದಿ ಬೆಳಕು ಅಂತ ಜನ ಕರೀತಾರೆ. ಮೂಲತಃ ಇದು ದೊಂದಿ ಬೆಳಕಲ್ಲ, ದೀವಟಿಗೆ ಬೆಳಕಿನ ಯಕ್ಷಗಾನ. ಯಕ್ಷಗಾನ ಭ್ರಮಾತ್ಮಕವಾದಂತಹ ಒಂದು ಕಾಲ್ಪನಿಕವಾದಂತಹ ಯಕ್ಷ ಕಿನ್ನರರನ್ನು ತೋರಿಸುವಂತಹ ಒಂದು ಕಲೆ. ಅದರ ಯಕ್ಷಗಾನದ ವೇಷಭೂಷಣಗಳು ಕೂಡ ಸಿದ್ಧವಾದುದು ಆ ನೆಲೆಯಲ್ಲಿ. ಅದರ ಬಣ್ಣಗಳಿರ್ಬೋದು, ಕೆಂಪು, ಹಳದಿ. ದೀವಟಿಗೆ ಬೆಳಕಿನಲ್ಲಿ ಬಹಳ ವಿಶೇಷವಾಗಿ ಅನನ್ಯವಾಗಿ ಅದು ಕಾಣಿಸಿಕೊಳ್ಳುತ್ತೆ. ಪ್ರೇಕ್ಷಕನಿಗೂ ಕೂಡ ಹಾಗೆ ಒಂದು ಹೊಸ ಲೋಕಕ್ಕೆ ಅವನನ್ನ ಒಳ ಪ್ರವೇಶ ಮಾಡಿಸ್ತದೆ. ಆದ್ರೆ ಇತ್ತೀಚೆಗೆ ಅತಿಯಾದ ಬೆಳಕು, ಅತಿಯಾದ ಶಬ್ದ ಎಲ್ಲ ಬಂದಿರುವುದರಿಂದ ಯಕ್ಷಗಾನ ಸಾಕಷ್ಟು ಆಧುನಿಕಗೊಂಡಿದೆ, ಮಾರ್ಪಾಡುಗೊಂಡಿದೆ. ಅದು ಅನಿವಾರ್ಯ ಕೂಡ ಹೌದು ಅಂತ ನಾನು. ಯಕ್ಷಗಾನದಷ್ಟು ಪ್ರಯೋಗಗಳಿಗೆ ಒಡ್ಡಿಕೊಂಡ ಇನ್ನೊಂದು ಜನಪದ ಕಲೆ ದೇಶದಲ್ಲೇ ಇಲ್ಲ. ಸಂಪ್ರದಾಯ ಮತ್ತು ಆಧುನಿಕತೆಯ ಮಿಶ್ರಣದಿಂದ ಯಕ್ಷಗಾನ ಜಗತ್ ಪ್ರಸಿದ್ಧ ಕಲೆಯಾಗಿರುವುದಕ್ಕೆ ಇಂತಹ ಪ್ರಯೋಗಗಳೇ ಕಾರಣವಿರಬಹುದು. ಪಲ್ಲವಿ ಸಂತೋಷ್, V4 News 24/7 ಉಡುಪಿ.